ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾರಾಯಣ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ, ಹಾಗೆ ಐಶ್ವರ್ಯ ಟೀ. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆ ಇವತ್ತು ನಮ್ಮ ಜೊತೆ ವೀಣಾ ವಸಂತ್ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡುತ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬಂದ್ಬಿಡುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಸೌಖ್ಯ ಇದೆ. ಓಕೆ, ಇವತ್ತು ನಮ್ಮ ರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್? ಇವತ್ತು ಮಶ್ರೂಮ್ ಗಸಿ ಮತ್ತೆ ಸ್ವೀಟ್ ಪೆಟಲ್ಸ್ ಅಂತ. ಸ್ವೀಟ್ ಪೆಟಲ್ಸ್ ಅದು ಅಂದ್ರೆ ಒಂದು ಡಿಸೈನ್ ಬರ್ತದೆ, ಅದು ಪೆಟಲ್ಸ್ ಆಗಿ. ಅದಕ್ಕೆ ಪೆಟಲ್ಸ್ ತರ ನೀವು ಡಿಸೈನ್ ಮಾಡ್ತೀರಾ? ಓಕೆ, ಫುಡ್ ಅಲ್ಲಿ ಕೂಡ ಆ ತರ ಡಿಸೈನ್. ಓಕೆ, ಸ್ವೀಟ್ ಪೆಟಲ್ಸ್ ಮತ್ತು ಮಶ್ರೂಮ್ ಗಸಿ ಎರಡು ಮಾಡ್ಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಓಕೆ ಎಸ್ ಮ್ಯಾಮ್, ಅಡುಗೆ ನನಗೆ ಬಂದೈತೆ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀರಾ. ಫಸ್ಟಿಗೆ ಯಾವ್ದು ನೋಡೋದು? ಫಸ್ಟ್ ಅಂದರೆ ಓರಣ ಮಾಡ್ಕೋಬೇಕಂದ್ರೆ ಮೈದಾ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಕಲಸಿಟ್ಟಿದ್ದು ತಂದಿದ್ದು. ಮೈದಾಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೀರಾಕಿ ತಂದದ್ದು. ಓಕೆ, ಫಸ್ಟಿಗೆ ಇದನ್ನು ಹಿಟ್ಟನ್ನು ಕಲಸಿದ್ದನ್ನು ಇದನ್ನು ಹೇಗೆ ಚಪಾತಿ ಥರ ತೆಳುವಾಗಿ ಲಟ್ಟಿಸಿ ಕೊಬ್ಬರಿಯ ಹುಡಿ ಎಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಮಿಕ್ಸಿ ಮತ್ತೆ ಅದು ಫ್ರೈ ಆದ ನಂತರ ಇದೆಲ್ಲ ನೀವೇ ಟ್ರೈ ಮಾಡಿದೆ? ಹೇಗೆ? ನಾನೇ ಟ್ರೈ ಮಾಡಿದೆ. ಹೆಸರು ಕೂಡ ನೀವು ಇಟ್ಟಿದ್ದ ಸ್ವೀಟ್ ಪೆಟಲ್ ಅಂತ? ಸ್ವೀಟ್ ಪೆಟಲ್. ಇಷ್ಟನ್ನು ರೆಡಿ ಮಾಡಿಕೊಂಡು ಆಮೇಲೆ ಚಪಾತಿ ಥರ ತೆಳುವಾಗಿ ಲಟ್ಟಿಸಬೇಕು. ಅಂದರೆ ಕೊಬ್ಬರಿಯನ್ನು ಅದರ ಒಳಗಡೆ ಹಾಕ್ತಿದ್ವಿ? ಇಲ್ಲ ಹಾಕ್ಲಿಕ್ಕೆ, ಅದು ಮೇಲೆ ಹಾಕ್ಲಿಕ್ಕೆ. ಮೇಲೆ ಹಾಕಿ ಅದಕ್ಕೆ ಸಕ್ಕರೆ ಪುಡಿ ಮತ್ತು ಅದು ಫ್ರೈ ಆದ ನಂತರ ತೆಗೆದು ಹಾಕಿ. ಅದೆಷ್ಟು ತೆಳು ಮಾಡಿದರೆ ಅಷ್ಟು ಒಳ್ಳೇದು ಬರ್ತದೆ, ಗರುಮ್ ಬರ್ತದೆ ತಿನ್ನಲಿ. ಓಕೆ, ಅಂದರೆ ಇದೇನು ಏನು ಹಪ್ಪಳ ಥರ ಬರುತ್ತಾ ಹೇಗೆ? ಇಲ್ಲ, ಅಷ್ಟು ಇದು ಬರೋದಿಲ್ಲ. ಓಕೆ, ಆ ಥರ ಅಡುಗೆಯಲ್ಲಿ ನೀವು ರಂಗೋಲಿ ಬಿಡಿಸ್ತಾ ಇದ್ದೀರಿ ಅಲ್ಲ? ಎಣ್ಣೆಯಲ್ಲಿ ಬಿಡುವಾಗ ಅದು ಡಿಸೈನ್ ಆಗಿ ಬರ್ತದೆ. ಅಲ್ಲ, ಮತ್ತೆ ಇಡುವ ಒಂದ್ಸಲ. ನಾನು ಅಂದ್ಕೊಳ್ತೀನಿ ನೀವು ಎಲ್ಲವನ್ನ ಅದರ ಕಟ್ ಮಾಡಿ ಈಗ ಕೊಬ್ಬರಿ ಹುಡಿಯನ್ನು ಹೇಗೆ ಹಾಕ್ತೀರಿ ಅಂತ ನೋಡಬೇಕು. ಓಕೆ, ಆಯಿಲ್ ಕೊಡೋಣ? ಇಲ್ಲ, ಫುಲ್ ಸಿಮ್ಮಲ್ಲಿಡಿ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಎಸ್ ಮ್ಯಾಮ್, ನೀವು ಇದನ್ನು ನಾರ್ಮಲ್ ಆಗಿ ಒಂಥರ ಕರ್ಜಿಕಾಯಲ್ಲಿ ನಾವು ಹೇಗೆ ಮಾಡ್ತಿದ್ದೀವಿ ಅದೇ ಥರ ಸೈಡಿಗೆಲ್ಲ ಫಿಲ್ ಮಾಡ್ತಾ ಇದ್ದೀರಲ್ಲ? ಹೌದು. ಅಂದರೆ ಇದು ಆ ಥರ ಇಡೀ ಹಾಕಿದರೆ ಹೇಗೆ? ಅಂದರೆ ಈಗ ಕಟ್ ಮಾಡದೆ ಹಾಕಿ ಈ ಥರ ಅಂದ್ರೆ ಈಗ ಹಪ್ಪಳ ತರ ಹಾಕಿದ್ರು ಕೂಡ ಅಲ್ಲ ಹಾಗೆ ಆಗ್ತದೆ. ನಾನಂದ್ರೆ ಇದು ಡಿಸೈನ್ ಬರಲಿ ಅಂತ ಹಾಗೆ ಮಾಡಿ ಡಿಸೈನ್ ಬೇಕಾಗಿ ಹಾಕಿದಲ್ಲ ಅದು ಆಗ್ತದೆ ಹಾಗೆ ಹೀಗೆ.
ಓಕೆ, ಇದಂದ್ರೆ ಈಗ ಸ್ವಲ್ಪ ಅದೇ ಈಗ ನಾವಿಗೆ ಈಗ ಏನು ಈ ತುಕ್ಕುಡಿ ಎಲ್ಲ ತಿಂತೇವಲ್ಲ ಅದೇ ಥರ ಬರುತ್ತಾ ಅಥವಾ? ಹಾಂ, ಅದೇ ಥರ. ಇದು ಅಂದರೆ ಸ್ವೀಟು, ಸ್ವೀಟ್ ಸಕ್ಕರೆ. ಹೌದು, ಸಕ್ಕರೆ ಪುಡಿ ಹಾಕೋದು ಮೇಲೆ. ಓಕೆ ಓಕೆ. ಸರ್, ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ. ಹಾಂ, ಒಳ್ಳೆಯದಾಗ್ತದೆ. ಅಂದರೆ ಇದು ನಿಮಗೆ ಹೇಗೆ ಅನಿಸ್ತದೆ ಇದು ಕಟ್ ಮಾಡಿ ಈ ಥರ ತಿನ್ನಬೇಕು ಅಂದರೆ ಎಲ್ಲ ಡಿಸೈನ್ ಬರ್ತದಲ್ಲ, ಹಾಗೆ ಡಿಸೈನ್ ಆಗಿ ಒಳ್ಳೇದು ಕಾಣ್ತದೆ. ಇಲ್ಲದ್ರೆ ಹಾಗೆ ಹಪ್ಪಳದಾಗಿ ಬರ್ತದಲ್ಲ, ಸಿಂಪಲ್ ಬರ್ತದಲ್ಲ. ಅದರಲ್ಲಿ ಕೆಲವು ನಮ್ಮ ಡಿಸೈನ್ ಮಾಡ್ಬೋದು. ಹಾಂ, ಅದೇ ಅದೇ. ಏನೊಂದ್ಸಲ ನಾವು ಈಗ ರೆಡಿ ಮಾಡಿ ಇಟ್ಟರೆ ಒಂದು ಮಳೆಗಾಲದಲ್ಲೆಲ್ಲ ಒಂದು ತಿಂಗಳೆಲ್ಲ ತಿನ್ಬೋದು. ಹಾಂ, ಇದು ತಿನ್ಬೋದು. ಮೈದಾದ ಎಂತ ಹಾಕೊಂಡ್ರೆ ಹೌದು, ಎಂತ ಆಗೋದಿಲ್ಲ. ಇದು ಎಷ್ಟು ಸಮಯ ಇಡ್ಬೋದು. ಮೈದಾದಲ್ಲಿ ಯಾವುದು ಸಹ ಹಾಳಾಗೋದಿಲ್ಲ, ಎಷ್ಟು ಸಮಯ ಮಾಡಿ ಇಡ್ಬೋದು. ಇದನ್ನು ಹೀಗೆ ನಾವು ಬಿಸಿಲಿಗೆ ಹೀಗೆ ಒಣಗಿಸಿ ಹಾಗೆ ಬೇಕಾದಾಗ ಆಯಿಲ್ಗೆ ಹಾಕುವ ರೀತಿ ಆ ರೀತಿ ಮಾಡ್ಲಿಕ್ಕೆ ಆಗ್ತದೆ? ಇಲ್ಲ, ಈಗ ಹಪ್ಪಳ ಎಲ್ಲ ಹಾಗೆ ಅಲ್ಲ, ನಾವು ಮನೆಯಲ್ಲಿ ಬಿಸಿಲಿಗೆ ಒಣಗಿಸಿ ಬೇಕಾದ ಟೈಮಲ್ಲಿ ಬಿಸಿ ಮಾಡ್ಕೊಂಡು ತಿನ್ನೋದಲ್ಲ, ಹಾಗೆ ಆಗೋದಿಲ್ಲ. ಓಕೆ, ಇದನ್ನು ಫ್ರೈ ಮಾಡಿ ಇಟ್ಟರೆ ತಿನ್ಬೋದು. ಹೌದು. ಆಯ್ತು, ಈಗ ಫ್ರೈ ಆಲ್ಮೋಸ್ಟ್ ನಮ್ದು ರೆಡಿ ಆಯ್ತಲ್ಲ, ಇನ್ನು ಫ್ರೈ ಮಾಡಲಿಕ್ಕೆ ಮಾತ್ರ ಹಾಕ್ತೇನೆ. ಹಾಗಾದ್ರೆ ತೆಂಗಿನ ಇದೆಲ್ಲ ಇಲ್ಲ, ಅದು ಮತ್ತೆ ಇದಕ್ಕೆ ಮೇಲೆ ಹಾಕಿ. ಮೇಲೆ ಹಾಕಿ. ಓಕೆ ಓಕೆ. ನಾನು ನೀವು ಆಯಿಲ್ಗೆ ಹಾಕುವಾಗಲೇ ತೆಂಗಿನ ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ. ನೋಡಿ, ಈಗ ಡಿಸೈನ್ ಬರ್ತದೆ ಪೆಟಲ್ಸ್ ಆಗಿ. ಹೌದು ಹೌದು, ಇಲ್ಲ ಇದ್ರೆ ಅದು ಪ್ಲೈನ್ ಆಗಿ ಬರುತ್ತೆ. ಪ್ಲೈನ್ ಆಗಿ ಬರ್ತದೆ. ಹೌದು, ಇವಾಗ ಕರೆಕ್ಟ್ ಬರ್ತದೆ. ಇದು ಸಾಕಾಗಿ ಬರ್ತಾ ಉಂಟಲ್ಲ, ಅದು ಬೇಗ ಫ್ರೈ ಆಗ್ತದೆ, ಮೈದಾದಲ್ಲಿ ಬೇಗ ಇದಾಗ್ತದೆ. ಹೌದು, ಮತ್ತೆ ಅದು ನಾವು ಚಿಕ್ಕದಾಗಿ ಅದನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ, ಹಾಗಾಗಿ ಆಯಿಲಲ್ಲಿ ಬೇಗ ಆಗ್ತದೆ. ಓಕೆ, ನಾವು ಈಗ ಏನು ಮನೆಯಲ್ಲೆಲ್ಲ ಫಂಕ್ಷನ್ ಎಲ್ಲ ಇದ್ದರೆ ಈ ಥರ ಎಲ್ಲ ರೆಡಿ ಮಾಡಿ ತಿನ್ಬೋದು. ಹೌದು, ಎಲ್ಲ ಸ್ವೀಟ್ಗಳ ಜೊತೆ ನಾವೀಗ ಪೇಟೆಯಿಂದ ತಂದು ಸ್ವೀಟ್ ತನ್ನೋದಕ್ಕಿಂತ ಮನೆಯಲ್ಲೇ ಮಾಡೋದು ಚೆನ್ನಾಗಿರುತ್ತೆ. ನನಗೆ ಆ್ಯಕ್ಚುಲಿ ಸ್ವೀಟ್ ಏನು ಸ್ವಲ್ಪ ಜಾಸ್ತಿ, ಮತ್ತೆ ಯಾವುದು ಅಷ್ಟು ಬರ ಸ್ವೀಟ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೇನೆ, ಮತ್ತೆ ಅಷ್ಟು ಯಾವುದು ತಿನ್ನೋದು ಕೂಡ ಸ್ವೀಟೇ ಜಾಸ್ತಿ, ನಾನ್ ವೆಜ್? ಇಲ್ಲ, ಸ್ವೀಟ್ ಜಾಸ್ತಿ ಮನೆಯಲ್ಲೆಲ್ಲ. ಮನೆಯಲ್ಲಿ ಸ್ವೀಟ್. ಹಾಂ, ಅದು ಪ್ಲೇಟ್ ಕೊಡಿ. ಓಕೆ, ಈಗ ಇದು ಒಂದೊಂದು ತೆಗೆದ ಕೂಡಲೇ ಅದು ಇದು ಹಾಕಬೇಕು, ಸಕ್ಕರೆ ಹುಡಿ ಹಾಕಬೇಕು. ಇದು ಹಾಂ, ನಾನು ಹೀಗೆ ತಿನ್ಬೋದಾ? ಏನು ಸಕ್ಕರೆ ಅಂದರೆ ಸ್ವಲ್ಪ ಚಪ್ಪೆ ಅಷ್ಟೇ ಇದು ಆವಾಗ. ಓಹೋ, ಈ ಥರ ಮೇಲಿಂದ ಈ ಥರ ತೆಂಗಿನ ಇದು ಹಾಕಬೇಕಲ್ಲ? ಹೌದು, ಇದು ಸಕ್ಕರೆ ಪಾಕ ಮಾಡಿ ಕೂಡ ಮಾಡ್ಬೋದು. ಡಿಪ್ ಮಾಡ್ಬೋದು. ಹಾಂ, ಸಕ್ಕರೆ ಪಾಕಕ್ಕೆ ಹಾಕಿ. ಓಕೆ, ಇದಂತೂ ಸಾಕಾಗಿದೆ. ಅಂದರೆ ಈಗ ನಾವು ತೆಂಗಿನ ಇದನ್ನು ಆಯಿಲ್ಗೆ ಹಾಕೋದಕ್ಕಿಂತ ಈ ಥರ ಮೇಲೆ ಹಾಕಿದರೆ ಚಂದ ಬರ್ತದೆ. ಅದು ಡಿಸೈನ್ ಬಂತು ನೋಡಿ, ಪೆಟಲ್ಸ್ ಹಾಕಿ. ಅದರಲ್ಲಿ ನಮ್ಮನೆ ಮಾಡ್ಬೋದು. ನಾನೀಗ ಎರಡು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ನಾನೀಗ ಎರಡು ರೀತಿಯಲ್ಲಿ ಮಾಡಿರೋದು. ನೋಡ್ಲಿಕ್ಕೆ ಕೂಡ ಚೆಂದಾಗಿರ್ತಲ್ಲ, ತಿನ್ಬೇಕಾ ಬೇಡ ಅಂತ ಹಾಗೆ. ಮತ್ತೆ ಇದಕ್ಕೆ ಜಾಸ್ತಿ ಏನು ಐಟಮ್ಸ್ ಇಲ್ಲ. ನಮಗೆ ಡಿಸೈನ್ ಮಾಡಲಿಕ್ಕೆ ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ. ಇಲ್ಲ, ಬೇಗ ಆಗ್ತದೆ. ಡಿಸೈನ್ ಮಾಡ್ಕೊಂಡು ಕೂರ್ಬೋದು. ಈ ಥರ ಎಲ್ಲ ನಾವು ನಮ್ಮ ಪ್ರೋಗ್ರಾಮ್ ಏನು ಹಬ್ಬ ಹರಿದಿನೆಲ್ಲ ಬಂದಾಗ ಈ ಥರದ್ದು ಮಾಡಿದರೆ, ಈಗ ಕರ್ಜಿಕಾಯಿ ಎಲ್ಲ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಈ ಥರ ಎಲ್ಲ ಮಾಡಿದರೆ ಒಂದು ಡಿಶ್ ಸಪ್ರೇಟ್ ಆಗ್ತದೆ. ಹೌದು, ಆಯ್ತು, ಗ್ಯಾಸ್ ಬಂದು. ಓಕೆ, ಆಫ್ ಮಾಡಲ? ಆಫ್ ಮಾಡಿ. ಓಕೆ, ಆಯಿಲಿಂದ ತೆಗೆದ ತಕ್ಷಣ ಇದಕ್ಕೆ ಸಕ್ಕರೆ. ಹೌದು, ಅದು ಆಗ ಇಟ್ಕೊಳ್ತದೆ. ಮತ್ತೆ ತುಂಬ ಡ್ರೈ ಆದರೆ ಸ್ವಲ್ಪ. ಓಕೆ, ಇದು ಸಕ್ಕರೆ ಹುಡಿ ಬಿಸಿ ಇರುವಾಗಲೇ ಹಾಕ್ಬೇಕು, ಮತ್ತೆ ಅದು ಹಿಡಿಯೋದಿಲ್ಲ. ತಕ್ಷಣ ತೆಗೆದ ಕೂಡಲೇ ಸಕ್ಕರೆ ಹುಡಿ ಹಾಕ್ಬೇಕು. ಅದು ಅಷ್ಟು ಇದು ಹಿಡಿಯೋದಿಲ್ಲ ಸಕ್ಕರೆ ಹುಡಿ. ಸಕ್ಕರೆ ಸಪರೇಟ್ ಆಗ್ತದೆ. ಹೌದು, ನೋಡಿ ಈಗೆಲ್ಲ ಎಣ್ಣೆಗೆ ಅಲ್ಲಿ ಇದು ಹಿಡಿಯುತ್ತದೆ. ಇದು ಒಂದೇ ಸೈಡ್ ಹಾಕ್ಲಿಕ್ಕೆ ಅಂದರೆ ಇದಾಗ್ತದೆ, ಮೇಲೇನೆ ಹಾಕಿ.
ಸ್ವೀಟ್ ಪೆಟಲ್ಸ್ ರೆಡಿ ಆಗಿದೆ. ಬಿಸಿಯಾದ ಪೆಟಲ್ಸ್ ರೆಡಿ ಆಗಿದೆಲ್ಲ. ಅದೇ ನೀವು ಪೆಟಲ್ಸ್ ಅಂದ್ರೆ ನಾನು ಅಂದ್ಕೊಂಡೆ ಏನು ಇದು ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಈ ತರ ಕಟ್ ಮಾಡಿ ಹೌದು ಪೆಟಲ್ಸ್ ಆಗಿ ಬರ್ತದೆ. ಅದಕ್ಕೆ ತೆಂಗಿನ ಕೊಬ್ಬರಿ ಇದರ ಇದು ಮತ್ತೆ ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿದ್ರೆ ಹಾಗೆ ತಿನ್ಬೋದು. ನಾವು ನಾರ್ಮಲ್ ಆಗಿ ಬೇಕರಿಯಲ್ಲೆಲ್ಲ ನೋಡ್ತೇವೆ, ಏನು ತಿಂಡಿಯ ಮೇಲ್ಗಡೆ ಏನೆಲ್ಲ ಜೆಲ್ ಅದೆಲ್ಲ ಹಾಕಿರ್ತಾರಲ್ಲ, ಇದು ಅದೇ ತರ ನಾವು ಮನೇಲಿ ಮಾಡಿ. ಓಕೆ, ಟೇಸ್ಟ್ ನೋಡುವ. ಓಕೆ, ವೀಣಾ ವಸಂತ್ ಅವರು ಸಾಕಾಗಿರುವಂತಹ ಸ್ವೀಟ್ ಪೆಟಲ್ಸ್ ರೆಡಿ ಮಾಡಿ ಹೊಡಿದ್ರೆ ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ಹೌದು. ಸ್ವೀಟ್ ಪೆಟಲ್ಸ್ ತಯಾರಿಸುವ ವಿಧಾನ: ಮೊದಲು ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ನಾದಿಕೊಳ್ಳಿ. ನಂತರ ಚಿಕ್ಕದಾಗಿ ತೆಳುವಾಗಿ ಲಟ್ಟಿಸಿ ಮಧ್ಯದಲ್ಲಿ ಉದ್ದುದ್ದವಾಗಿ ಕಟರ್ನಲ್ಲಿ ತುಂಡು ಮಾಡಿ. ನಂತರ ಮಡಚಿ ಬದಿಯನ್ನು ಒತ್ತಿಕೊಳ್ಳಿ. ಇದೇ ರೀತಿ ಎಲ್ಲವನ್ನೂ ತಯಾರಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಬಿಸಿ ಇರುವಾಗಲೇ ಮೇಲಿನಿಂದ ಸಕ್ಕರೆ ಪುಡಿ ಹಾಗೂ ಕೊಬ್ಬರಿ ತುರಿ ಉದುರಿಸಿ. ಈಗ ರುಚಿಯಾದ ಸ್ವೀಟ್ ಪೆಟಲ್ಸ್ ಸವಿಯಲು ಸಿದ್ಧ. ಓಕೆ, ಸ್ವೀಟ್ ಪೆಟಲ್ಸ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದ, ಸತ್ಯನಾರಾಯಣ ಸೋಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನಾರಾಯಣ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫ್ರೂಟ್, ಟೆಕ್ನಿಕಾ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮನೆಗೆ ಲಲಿತಾ ಜ್ಯುವೆಲರಿ ಹಾಗೂ ಐಶ್ವರ್ಯ ರೈ ಅವರ ಸ್ಪೆಷಲ್ ಆದ KTT ಹಾಗೂ ಸಾಲಿಮಾರ್ ಟೀ. ಎಸ್, ನಮ್ಮ ಜೊತೆ ಇವಾಗ ಮ್ಯಾಮ್, ಇವಾಗ ಏನು ಸ್ಪೆಷಲ್ ಮಶ್ರೂಮಲ್ಲಿ ಮಾಡ್ತಾರೆ? ಮಶ್ರೂಮ್ ಗಸಿ. ಏನು ಸ್ಪೆಷಲ್ ಮಾಡ್ತಿದ್ದಾರೆ? ಗಸಿ ಮೇಡಮ್. ಗಸಿ. ಓಕೆ, ಆಗಲೇ ಹೇಳಿದಾರಲ್ಲ, ಗಸಿ ಮಾಡ್ತಿದ್ರ. ಮಶ್ರೂಮ್ ಗಸಿ ಏನು ಮಾಡು? ಫಸ್ಟ್ ಏನು ಬೇಕು? ಫಸ್ಟಿಗೆ ಬಾಣಲೆ ಬೇಕಲ್ಲ. ಮಶ್ರೂಮ್ ಗಸಿಗೆ ಫಸ್ಟಿಗೆ ಬಾಣಲೆ ಬೇಕಲ್ಲ, ಒಲೆ ಉರಿಸ್ಬೇಕಾ? ಹೌದು. ಆಯಿಲ್ ಹಾಕ್ಬೇಕಾ? ತುಪ್ಪ ಹಾಕ್ತೀನಿ. ಓಕೆ, ಮಶ್ರೂಮಿಗೆ ನೀವು ತುಪ್ಪ ಹಾಕ್ತಿದ್ದೀರಾ? ತುಪ್ಪ. ಓಕೆ, ಬೇಕು. ತುಪ್ಪ ಇಲ್ಲದಿದ್ದರೂ ನಮ್ಮ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೇನೆ. ಓಕೆ, ಸ್ವಲ್ಪ ಫ್ರೈ ಮಾಡ್ಕೊ. ಅಂದರೆ ಇದು ಏನು ಸ್ವಲ್ಪ ಈ ಗೋಬಿ ಟೈಪ್ ಬರ್ತದ? ಗೋಬಿ ಮಂಚೂರಿ ಈ ಥರ ಎಲ್ಲ ಬರುತ್ತಲ್ಲ, ಹಾಗೆ ಗಸಿ ಒಂದು ಸ್ವಲ್ಪ ಗಸಿ ಹಾಗೆ ಬರಲ್ಲ. ಇದು ಮಶ್ರೂಮ್ ಗಸಿ ಥರ ಬರ್ತದೆ. ಮತ್ತು ನೀರುಳ್ಳಿ ಅಂದರೆ ಇದು ದಪ್ಪ, ಹೀಗೆ ತುಂಬ ತೆಳುವು ಮಾಡಬಾರ್ದು, ಈಗ ದಪ್ಪ ದಪ್ಪ ಮಾಡಿ ಕಟ್ ಮಾಡಿ ಹಾಕಬೇಕು. ಅದು ತಿನ್ನಲಿಕ್ಕೆ ಸಿಗ್ತದೆ ದೊಡ್ಡದು. ನೀರುಳ್ಳಿ ಅಷ್ಟು ದೊಡ್ಡದು ಕಟ್ ಮಾಡಿದರೆ ಬೈಯಲ್ವಾ ನಿಮ್ಮ ಮನೆಯಲ್ಲೆಲ್ಲ? ಇಲ್ಲ. ಯಾಕೆ ಇಷ್ಟು ದೊಡ್ಡ ನೀರುಳ್ಳಿ ಕಟ್ ಮಾಡಿದ್ದು? ಇಲ್ಲ, ಅದು ಇದಕ್ಕೆ ಒಳ್ಳೆಯದಾಗ್ತದೆ. ಮಶ್ರೂಮ್ ಗಸಿಗೆ ಮಾತ್ರ ಈರುಳ್ಳಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ. ಇದು ಮಶ್ರೂಮ್ ನಾನು ಮೊದಲೇ ಅಂದರೆ ಬಿಸಿನೀರಿಗೆ ಅರಿಶಿನ ಮತ್ತು ಉಪ್ಪು ಹಾಕಿ ಮತ್ತೆ ಕ್ಲೀನ್ ಮಾಡಿ ಇದು ಮಾಡಿ ಅದರಲ್ಲಿ ಕ್ಲೀನ್ ಮಾಡಿ ತಂದು ಹಾಕಿ ಅರಿಶಿನ ಹಾಕಿ ಉಪ್ಪು ಹಾಕಿ ಕ್ಲೀನ್ ಮಾಡಿ ತಂದು. ಇಲ್ಲ ಅಂದರೆ ಬಿಸಿ ತೆಗೆದ ನಂತರ ಕುದಿಸಿಲ್ಲ, ಹಾಗೆ ಬಿಸಿನೀರಿಗೆ ಉಪ್ಪು ಹಾಕಿ ಅದರಿಂದ ಅದೆಂತಾದ್ರೂ ಇದ್ರೆ ಹುಳ ಅದು ಇದೆಲ್ಲ ಬಿಸಿನೀರೆಲ್ಲ ಹಾಕಿದೆ. ಅದು ಅರಿಶಿನ ಹಾಕಿದರೆ ಈಗ ಫ್ಲವರಿಗೆಲ್ಲ ಅರಿಶಿನ ಎಲ್ಲ ಉಪ್ಪು ನೀವು ಪೇಟಿಂಗ್ ತಂದ ಹೇಗೆ? ಇದು ಇದರಿಂದ ನಮ್ಮಲ್ಲಿ ಚಿಕ್ಕಮಗಳೂರಲ್ಲಿ ಆದರೆ ಅದ್ರದ್ದು ಇದೇ ಈ ಟೈಪ್ ಅಲ್ಲ, ಚಿಕ್ಕದು ಬರ್ತದೆ ತುಂಬ. ಅದು ಕಾಫಿ ತೋಟದಲ್ಲಿ ಮಾತ್ರ ಅದು ಆಗೋದು. ಅದೊಂದು ಟೈಮಲ್ಲಿ ಸಿಗ್ತದೆ, ಅದು ತುಂಬ ಬರ್ತದೆ. ಹಾಗೆ ನಂತರ ಇದು ಆಗ್ತದೆ. ಚಿಕ್ಕಮಗಳೂರು. ಇದು ಚಿಕ್ಕಮಗಳೂರು ಫ್ರೆಶ್ ಅಲ್ಲ ಹೇಗೆ? ಇಲ್ಲ, ಇದು ಸ್ವಲ್ಪ ಟೊಮೆಟೊ ಹಾಕ್ತೇನೆ, ಸ್ವಲ್ಪ ಹಾಕ್ತೇನೆ. ಮತ್ತು ಇದು ಗ್ರೈಂಡ್ ಮಾಡಲಿಕ್ಕೆ ಟೊಮೆಟೊ ಕೂಡ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ. ದೊಡ್ಡದು. ಇದು ಫ್ರೈ ಆಗ್ತಾಯಿಲ್ಲ, ಸ್ವಲ್ಪ ಇದು ಗ್ರೈಂಡಿಂಗ್ ಮಾಡುವ. ಗ್ರೈಂಡ್ ಮಾಡಬೇಕಾ? ಸ್ವಲ್ಪ. ಹಾಗಾದರೆ ಮಿಕ್ಸಿ ಬೇಕಲ್ಲ. ನೀರುಳ್ಳಿ ಮತ್ತು ಟೊಮೆಟೊ. ಸ್ವಲ್ಪ ಇದು ಅರ್ಧ ಟೊಮೆಟೊ ಹಾಕಿದ್ದೀನಿ. ನೀರುಳ್ಳಿ ಸಹ ಬೇರೆ ಏನು ಹಾಕಲಿಲ್ಲ? ಇಲ್ಲ, ಎಂತ ನೀರು ಹಾಕಬೇಕಾ? ಇಲ್ಲ, ಬೇಡ.
ಈರುಳ್ಳಿ ಮತ್ತು ಟೊಮೆಟೊ ಮತ್ತೆ ಮಿಕ್ಸ್ ಅಂತ ಹೇಳಿದ್ರೆ ಅದು ಬೇಗ ಆಗ್ತಲ್ಲ ನೀರಿನ ಅಂಶ ಹೌದು ಬೇಗ ಆಗ್ತದೆ. ಸ್ವಲ್ಪ ಅರಿಶಿಣ ಹುಡಿ. ಓಕೆ, ನಾವು ಅರಿಶಿಣ ಹುಡಿ ಅಂತ ಬಂದ ಅಷ್ಟು ಬೇಡ ಸ್ವಲ್ಪ ರೈಸ್ ಅವರು ಹಾಂ ಸಾಕು. ಮತ್ತು ಗರಂ ಮಸಾಲೆ ಹುಡಿ. ಅಷ್ಟು ಬೇಡ ಸ್ವಲ್ಪ ಸಾಕು. ಹಾಂ ಸಾಕು ಸ್ವಲ್ಪ ಮಾಡೋದಲ್ಲ ಹಾಗೆ 1 ಸ್ಪೂನ್ ಬೇಡ. ಮತ್ತು ಇದು ಧನಿಯಾ ಹುಡಿ ಅಷ್ಟು ಬೇಡ ಸ್ವಲ್ಪ. ಹಾಂ ಸಾಕು. ಈಗ ಉಪ್ಪು ಹಾಕ್ತೇನೆ ಸ್ವಲ್ಪ, ಕೈಯಲ್ಲಿ ಹಾಕ್ತೇನೆ ರುಚಿಗೆ ಖಾರಕ್ಕೆ ನಾವು ಗರಂ ಮಸಾಲೆ ಮಾತ್ರ ಬಳಸೋದಲ್ಲ? ಹೌದು, ಅಂದರೆ ನಾನದು ಮೆಣಸು ಮತ್ತು ಸ್ವಲ್ಪ ಹುಳಿ ಮಿಕ್ಸಿಯಲ್ಲಿ ಹಾಕಿ ಅದು ಗ್ರೈಂಡ್ ಮಾಡಿ ಸ್ವಲ್ಪ ತಂದಿದ್ದೆ. ಅದು ಸ್ವಲ್ಪ ಹಾಕೋದಲ್ಲ, ನಾನು ಮನೇಲಿ ಜಾಸ್ತಿ ಮಾಡಿ ಇಲ್ಲಿ ಸ್ವಲ್ಪ ತಂದದ್ದು. ಇಲ್ಲದ್ರೆ ಹಾಕ್ಲಿಕ್ಕೆ ಆಗೋದು 1-2 ಮೆಣಸು ಹಾಕಿದ್ರೆ ಅಷ್ಟೇ. ಅದು ಮಿಕ್ಸಿಯಲ್ಲಿ ಕಷ್ಟ ಆಗ್ತದಲ್ಲ. ಮತ್ತು ಇದು ಹಾಕ್ತೇನೆ. ಈರುಳ್ಳಿ ಮತ್ತು ಟೊಮೆಟೊ ಸಾಸ್ ಈ ಥರ ಏನಾದ್ರು ಬಳಸ್ಕೊಳ್ಬೋದಾ? ಹಾಂ ಹಾಕ್ಬೋದು. ಅದು ಜೀರಿಗೆ ಒಂದು ಹಾಕ್ಬೇಕಿತ್ತು, ಅದು ಜೀರಿಗೆ ನಾನು ತರುವುದಿಲ್ಲ. ಅದು ಹಾಕಿದರೆ ಸ್ವಲ್ಪ ಟೇಸ್ಟ್ ಒಳ್ಳೆಯದು. ಜೀರಿಗೆ ಫ್ಲೇವರ್ ಒಳ್ಳೇದು ಬರ್ತದೆ. ಇಡೀ ಜೀರಿಗೆ ಹೌದು, ಜೀರಿಗೆ ಹಾಕು ಅಂತ ಹೇಳಿದ್ರು. ಆದರೆ ನಮ್ಮ ಜೊತೆ ರೈಸ್ ಅವರ ಜೀರಿಗೆ ಪುಡಿ ಹಾಕಿದ್ರೆ ನಡೀತದ? ಹಾಕಿ ಸ್ವಲ್ಪ ಹಾಕಿ. ಜೀರಿಗೆ ಅಂದರೆ ತಿನ್ನಲಿಕ್ಕೆ ಸಿಗ್ತದಲ್ಲ, ಹಾಗೆ ಒಂದು ಸ್ವಲ್ಪ ಟೇಸ್ಟ್. ಅಷ್ಟು ಬೇಡ ಸ್ವಲ್ಪ. ಹಾಂ ಅದೇ ಸಾಕು. ಇದು ಮಸಾಲೆ ಸ್ವಲ್ಪ ಹಾಕ್ತಾ ಇದ್ದೇನೆ. ಮೆಣಸಿನ ಸ್ವಲ್ಪ ಮೆಣಸು ಮತ್ತೆ ಒಂಚೂರು ಹುಳಿ ಹಾಕಿ ಚೂರು ನೀರು ಕೊಡಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗುವವರೆಗೆ. ಮಶ್ರೂಮನ್ನು ನೀವು 2 ಪೀಸ್ ಮಾಡಿದ್ದೀರಲ್ಲ? ಹೌದು, ಅದು ಸ್ವಲ್ಪ ಚಿಕ್ಕದಾಯ್ತು. ದೊಡ್ಡದಾದರೆ ಒಳ್ಳೇದಾಗ್ತದೆ. ಮಶ್ರೂಮ್ ತುಂಬ ದೊಡ್ಡದು ಬರ್ತದೆ ಅದು. ಇದು ಸ್ವಲ್ಪ ಕಾರ್ನ್ಫ್ಲೋರಿಗೆ ಇದು ಸೋಯಾ ಸಾಸ್ ಸ್ವಲ್ಪ. ಓಕೆ, ಆಲ್ಮೋಸ್ಟ್ ರೆಡಿ ಆಯ್ತಲ್ಲ. ಇದನ್ನು ಯಾವುದು ನಾವು ಈಗ ನಾರ್ಮಲ್ ಊಟಕ್ಕೆಲ್ಲ ತಿನ್ಬೋದು ಅಥವಾ ಈಗ ಚಪಾತಿಗೆ ಒಳ್ಳೆಯದು. ಚಪಾತಿಗೆ ಅಷ್ಟಲ್ಲ. ಬಂದ್ ಮಾಡಿ. ಓಕೆ, ರೆಡಿ ಆಯ್ತಲ್ಲ, ಹಾಕೊಂಡು ಈಗ ಸರ್ವ್ ಮಾಡೋ ಟೈಮಲ್ಲ. ಮಶ್ರೂಮ್ ಗಸಿ ರೆಡಿಯಾಗಿದೆಲ್ಲ. ಮಶ್ರೂಮ್ ಗಸಿ ರೆಡಿಯಾಗಿದೆ. ಅಂದರೆ ಮಾಮೂಲಾಗಿ ನೀವು ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಮೇಲೆ ಹಾಕಿ ಗಮ್ಮತ್ತು ಮಾಡಿ ಕೊಟ್ಟಿದ್ದೀರಾ. ಇದು ಚಪಾತಿ ಈ ಥರದಕ್ಕೆಲ್ಲ ನೀರು ದೋಸೆಗೆ ಹೇಳಿ ಮಾಡಿಸಿ ಅಂತ ಹೇಳ್ಬೋದಲ್ಲ. ಸಾಕಾಗಿ ಇರ್ಬೋದು ಅಂತ ಅಂತೆ. ನೀರು ದೋಸೆಗೆ ಮತ್ತು ಮಶ್ರೂಮ್ ಗಸಿಗೆ ಮ್ಯಾಚಿಂಗ್ ಅಲ್ಲ. ಚಪಾತಿಗೆ ನಿಮ್ಮ ಮನೆಯಲ್ಲೆಲ್ಲ ತಿಂದಿದ್ದೀರಾ? ಹಾಗೆ ಚಪಾತಿಗೆಲ್ಲ ತಿಂದಿ. ಓಕೆ, ಹಾಗಾದ್ರೆ ನಾವು ಟೇಸ್ಟ್ ನೋಡೋದು. ಹಾಗೆ ಓಕೆ, ವೀಣಾ ವಸಂತ ಅವರು ಸಾಕಾಗಿರುವಂತಹ ಮೊಸರು ಗಸಿ ರೆಡಿ ಮಾಡಿಕೊಟ್ಟಿದ್ದಾರೆ. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಗಮ್ಮತ್ ಮಾಡಿಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ. ಓಕೆ, ಮಶ್ರೂಮ್ ಕರಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಕ್ಯಾಪ್ಸಿಕಮ್, ದಪ್ಪನೆ ತುಂಡು ಮಾಡಿದ ಈರುಳ್ಳಿ ಹಾಕಿ ಹುರಿಯಿರಿ. ನಂತರ ಮಶ್ರೂಮ್, ಟೊಮ್ಯಾಟೊ ಹಾಕಿ ಬೇಯಿಸಿ. ತರಕಾರಿ ಸ್ವಲ್ಪ ಬೆಂದ ನಂತರ ಅರಶಿನ ಪುಡಿ, ಗರಂ ಮಸಾಲಾ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ ಹಾಗೂ ಟೊಮ್ಯಾಟೊ ಪೇಸ್ಟ್, ಜೀರಿಗೆ ಪುಡಿ, ಒಣಮೆಣಸು ಹಾಗೂ ಹುಣಸೆ ಹುಳಿಯ ಪೇಸ್ಟ್
ಸೇರಿಸಿ ಹುರಿಯುತ್ತಾ ಬೇಯಿಸಿ. ಕೊನೆಯಲ್ಲಿ ಕಾರ್ನ್ಫ್ಲೋರ್ಗೆ ಸೋಯಾ ಸಾಸ್ ಹಾಕಿ ಕಲಸಿ ಮಶ್ರೂಮ್ಗೆ ಸೇರಿಸಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಮಶ್ರೂಮ್ ಕರಿ. ಎಸ್ ಮ್ಯಾಮ್, 2 ಅಡುಗೆ ಕೂಡ ರೆಡಿಯಾಗಿದೆ. ಯಾವುದು ಫಸ್ಟ್ ಟೇಸ್ಟ್ ನೋಡುವ? ಫಸ್ಟ್ ಖಾರನೇ ತಿನ್ನಿ, ಇಲ್ಲದ್ರೆ ಟೇಸ್ಟ್ ಸ್ವೀಟ್. ಖಾರದಿಂದ ಆಮೇಲೆ ಸ್ವೀಟಿಗೆ ಹೋಗ್ಬೇಕಲ್ಲ? ಹೌದು, ಓಕೆ, ತಗೊಳ್ಳಿ. ಅದಿಲ್ಲದ್ರೆ ಟೇಸ್ಟ್. ಓಕೆ, ಮಶ್ರೂಮ್ ಗಸಿ ಅಲ್ಲ? ಇದು ಸಾಕಾಗುಂಟು. ಇದರ ಜೊತೆ ನೀರು ದೋಸೆ ಎಲ್ಲ ಇದ್ರೆ ಪಕ್ಕ ಮ್ಯಾಚಿಂಗ್. ಗಂಜಿಗೆ ಒಳ್ಳೇದಾಗ್ತದೆ. ಗಂಜಿ ಒಳ್ಳೆದು, ಹುಳಿ ಹುಳಿಯಾಗಿ. ಮಧ್ಯಾಹ್ನದ ಹೊತ್ತಿಗೆಲ್ಲ ಗಂಜಿ ಊಟ ಕೂಡ ಒಳ್ಳೇದಾಗ್ತದೆ. ಅಂದ್ರೆ ಹುಳಿ ತಿಳಿದ್ರೆ ನೀವು ಅದು ಮೆಣಸಿನ ಅದಕ್ಕೆ ಸ್ವಲ್ಪ ಹುಳಿ ಹಾಕಿ ಲಿಂಬು ಹಾಕ್ಬೋದು, ಆದ್ರೆ ಇದು ಮಿಕ್ಸಿ ಮಾಡುವಾಗ ಒಳ್ಳೇದಾಗ್ತದೆ ಹುಳಿ. ಹೌದು, ಅದು ಲಿಂಬುದು ಟೇಸ್ಟ್ ಬೇರೆ ಬರ್ತದೆ. ಈ ಹುಳಿದ್ದು ಕೂಡ ಟೇಸ್ಟ್ ಬೇರೆ ಚೆನ್ನಾಗಿದೆ. ಇದು ಊಟ ಕೂಡ ಅದೇ ಮ್ಯಾಚಿಂಗ್ ಆಗ್ತದಲ್ಲ. ಇದಂತೂ ಪಕ್ಕ ಕ್ಲಿಯರ್ ಆಗಿದೆ. ಹಾಗಾದ್ರೆ ಇನ್ನೊಂದು ಸ್ವೀಟ್ ಪೆಟಲ್ಸ್ ಅಲ್ಲ, ತಗೊಳ್ಳಿ ನೀವು. ಇದನ್ನು ಬಿಸಿ ಬಿಸಿ ತಿನ್ಬೇಕಾ? ಇಲ್ಲ, ಎಂತ ಕುರ್ಮ ಅಲ್ಲ. ಇದನ್ನು ತುಂಬಾ ದಿವಸ ಇಡಬಹುದು ಡಬ್ಬಿಯಲ್ಲಿ. ಇದನ್ನು ತಿನ್ಲಿಕ್ಕೆ ಒಂದು ಸ್ವಲ್ಪ ನಾವು ಜಾಗ್ರತೆ ವಹಿಸ್ಬೇಕು, ಇಲ್ಲದ್ರೆ ಎಲ್ಲ ಕೆಳಗೆ ಬೀಳ್ತದಲ್ಲ. ಓಕೆ, ಇದು ಅದೇ ತೆಂಗಿನ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಅದೇ ಮತ್ತೆ ಈಗ ಸಕ್ಕರೆ ಕೂಡ ಅದೇ ಸಕ್ಕರೆ ಪಾಕದಲ್ಲಿ ಹಾಕಿದ್ರು ಒಳ್ಳೇದಾದ್ರೆ ತುಂಬಾ ದಿನ ಇಡ್ಲಿಕ್ಕೆ ಅದು ಮೆದು ಬರ್ತದೆ. ಸ್ವಲ್ಪ ಅದಕ್ಕೆ ಮುಳುಗಿಸಿ ತೆಗೆದು ಮತ್ತೆ ಇದು ಕೊಬ್ಬರಿ ಎಲ್ಲ ಹಾಕಿದ್ರೆ ಆ ಥರ ಮಾಡಿದ್ರೆ ಆಗ ತಿನ್ಲಿಕ್ಕೆ ಟೇಸ್ಟ್ ಇರ್ತದೆ. ಅದು ಸ್ವಲ್ಪ ದಿವಸ ಇಡುವಾಗ ಒಂಚೂರು ಮೆದುವಾಗದೆ. ಸ್ವೀಟ್ ಪೆಟಲ್ಸ್ ಅಲ್ಲ, 2 ಕೂಡ ಚೆನ್ನಾಗಿದೆ ಮೇಡಮ್. ಒಂದು ಏನು ಮಶ್ರೂಮ್ ಗಸಿ, ಇನ್ನೊಂದು ಸ್ವೀಟ್ ಪೆಟಲ್ಸ್. ಹೇಗೆ ಅನ್ನಿಸ್ತು 2 ಅಡುಗೆ ಮಾಡಿ? ನನಗೆ ತುಂಬಾ ಖುಷಿ ಆಯ್ತು. ಇದು ನಾಲ್ಕನೇ ಬಾರಿ ಬರ್ತದೆ. 4ನೇ ಬಾರಿ ಬರುತ್ತಲ್ಲ. ಅದೇ ನಿಮ್ಮ ಅಡುಗೆ ಯಾವಾಗಲೂ ಈ ಥರ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ನಮಗೂ ಕೂಡ ತುಂಬ ಖುಷಿ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು 2 ಡಿಶ್ ಹೇಳ್ಕೊಡಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ವೀಣಾ ವಸಂತ್ ಅವರು ಸಾಕಾಗಿ 2 ಡಿಶ್ ಕೂಡ ಚೆನ್ನಾಗಿ ಅಡುಗೆ ಮಾಡಿದರೆ, ಅದರಲ್ಲಿ ಮಶ್ರೂಮ್ ಗಸಿ ಅಂತೂ ನೀರು ದೋಸೆ ಎಲ್ಲ ಇದ್ದರೆ ಫುಲ್ ಖಾಲಿ ಮಾಡ್ಬೋದು. ಹಾಗೆ ಸ್ವೀಟ್ ಪಟಲ್ಸ್ ಕೂಡ 2 ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಇಲ್ಲಿಗೆ ನಡೆಸಿದ್ದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.